ಶಬರಿಮಲೆ ದೇಗುಲಕ್ಕೆ ಮಹಿಳೆಯರ ಪ್ರವೇಶವನ್ನ ವಿರೋಧಿಸಿ ಎಕ್ಕೂರಿನಲ್ಲಿ ಶಬರಿಮಲೆ ಉಳಿಸಿ ಕಾರ್ಯಕ್ರಮ ನಡೆಯಿತು. ಅಯ್ಯಪ್ಪ ಜ್ಯೋತಿಯನ್ನ ಉದ್ಘಾಟಿಸಿ ಮಾತನಾಡಿದ ಲಕ್ಷ್ಮೀ ಪೈ ಅವರು ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನಿಂದ ಸಮಸ್ತ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ನೋವಾಗಿದೆ ಎಂದರು. ಇವತ್ತು ಜಾತ್ಯತೀತ ರಾಜಕೀಯ ಪದ್ಧತಿಯ ಅಂತರ್ಗತ ನಿರಂತರವಾಗಿ ಹಿಂದೂ ಧರ್ಮದ ಮೇಲೆ ಅಥವಾ ಹಿಂದೂಗಳ ಶ್ರದ್ಧಾಸ್ಥಾನಗಳ ಮೇಲೆ ಆಘಾತ ಆಗುವಂತಹ ಪರಿಸ್ಥಿತಿ ಬಂದಿದೆ. ಕೇರಳದಲ್ಲಿ ಇವತ್ತು ಅತ್ಯಂತ ಪ್ರಾಚೀನ ಸುಮಾರು 800 ವರ್ಷಗಳಿಂದ ಯಾವ ನಿಯಮಗಳನ್ನು ಪಾಲನೆ ಮಾಡ್ತಾ ಇದ್ರೋ ಮತ್ತು ಆ ನೈಷ್ಠಿಕ ಬ್ರಹ್ಮಚರ್ಯ ಇರುವಂತಹ ಸ್ವಾಮಿ ಅಯ್ಯಪ್ಪನ ದೇಗುಲಕ್ಕೆ ಮಹಿಳೆಯರು ಪ್ರವೇಶ ಮಾಡಬೇಕೆಂಬ ತೀರ್ಪನ್ನು ಇವತ್ತು ಸುಪ್ರೀಂ ಕೋರ್ಟ್ ನೀಡಿದ್ದರಿಂದ ಸಮಸ್ತ ಹಿಂದೂಗಳ ಧಾರ್ಮಿಕ ಭಾವನೆಗಳ ಮೇಲೆ ಆಘಾತ ಆಗಿದೆ ಅಂತ ಹೇಳ್ತೇನೆ ನಾನು. ಯಾಕಂದರೆ ಹಿಂದೂ ಧರ್ಮದಲ್ಲಿ ಎಲ್ಲಿಯೂ ಕೂಡ ಸ್ತ್ರೀಯರನ್ನು ಅವಗಣನೆ ಮಾಡಿದ್ದಾಗಲಿ ಅಥವಾ ಅವರನ್ನು ಕೀಳಾಗಿ ನಡೆಸಿಕೊಂಡದ್ದಾಗಲಿ ಇಲ್ಲ. ಆದರೆ ಸುಪ್ರೀಂ ಕೋರ್ಟ್ ಇವತ್ತೇನು ಹೇಳ್ತಾ ಇದೆ, ಸಮಾನತೆ ಹೆಸರಿನಲ್ಲಿ ಸ್ತ್ರೀಯರು ಪ್ರವೇಶ ಮಾಡಬೇಕಂತ ಹೇಳಿ ಈ ವಿಷಯವನ್ನು ನಾವು ಖಡಾಖಂಡಿತವಾಗಿ ಅಲ್ಲಗಳಿದ್ದೇವೆ. ಇನ್ನು ಕಾರ್ಯಕ್ರಮದಲ್ಲಿ ಮಕ್ಕಳು, ಮಹಿಳೆಯರು, ಅಯ್ಯಪ್ಪ ವೃತ್ತಧಾರಿಗಳು ಮಂಗಳೂರಿನಿಂದ ಕೇರಳಕ್ಕೆ ಹೋಗುವ ರಸ್ತೆ ಬದಿಯುದ್ದಕ್ಕೂ ದೀಪವನ್ನ ಕೆಲ ಕಾಲ ಕೈಯಲ್ಲಿ ಹಿಡಿದು ಪ್ರತಿಭಟಿಸಿದ್ರು. ನಂತರ ಭಜನಾ ಸಂಕೀರ್ತನೆಯನ್ನ ನಡೆಸಿದ್ರು. Away.